ಬೆಂಗಳೂರಿನಲ್ಲಿ 5 ಶಂಕಿತ ಉಗ್ರರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ ಘಟನೆಗೆ ಸಂಬಂಧಿಸಿದ ರಾಜ್ಯ ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಬಂಧಿತರನ್ನ ಟೆರರಿಸ್ಟ್ ಅಂತ ಹೀಗಲೇ ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಇದು ಅತ್ಯಂತ ಆಶ್ಚರ್ಯ ಹಾಗೂ ಆತಂಕವನ್ನ ಉಂಟು ಮಾಡಿದೆ ಅಂತ ಬಿಜೆಪಿ ಮಾಜಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಈಗಾಗಲೇ ಸಿಕ್ಕಿವೆ. ವಿದೇಶದಲ್ಲಿ ಅವರಿಗೆ ಫಂಡಿಂಗ್ ಬರ್ತಾ ಇರುವ ಬಗ್ಗೆಯೂ ಮಾಹಿತಿ ಇದೆ. ಭಯೋತ್ಪಾದನೆಯಿಂದಾಗಿ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಬೆಂಗಳೂರಿನಲ್ಲಿ ಸ್ಫೋಟವಾಗುತ್ತೋ ಅನ್ನುವ ಭಯದಲ್ಲಿ ದಿನ ದೂಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಗೃಹ ಸಚಿವರು ಬಂಧಿತರನ್ನ ಉಗ್ರಗಾಮಿಗಳು ಅಂತ ಹೇಳೋಕೆ ಆಗಲ್ಲ ಅಂತ ಹೇಳ್ತಾರೆ. ಇದು ಹಾಸ್ಯಾಸ್ಪದವಾಗಿದೆ. ಹಾಗಿದ್ರೆ ನಾನು ಗೃಹ ಸಚಿವರನ್ನ ಕೇಳ್ತಾ ಇರೋದು, ಕರ್ನಾಟಕ ಸರ್ಕಾರದ ಮೊಮ್ಮಕ್ಕಳ ಇವರೆಲ್ಲ? ಈ ಬಗ್ಗೆ ತಕ್ಷಣ ಸರ್ಕಾರ ದಾಕ್ಷಿಣ್ಯ ಬಿಟ್ಟು ಉಗ್ರಗಾಮಿಗಳ ಬೇಟೆಯನ್ನ ಮತ್ತೆ ಮುಂದುವರಿಸಬೇಕು. ಈ ನಿಟ್ಟಿನಲ್ಲಿ ಪೊಲೀಸರಿಗೆ ಸ್ವತಂತ್ರವಾದಂತಹ ಅವಕಾಶವನ್ನ ಕೊಡಬೇಕು. ಸರ್ಕಾರ ಉಗ್ರಗಾಮಿಗಳನ್ನ ಮಟ್ಟ ಹಾಕದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಪ್ರಬಲ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಎನ್ನುವ ಆಗ್ರಹವನ್ನ ಮಾನ್ಯ ಗೃಹ ಸಚಿವರಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಈ ಬಂಧನಕ್ಕೊಳಗಾದವರೆಲ್ಲ ಭಯೋತ್ಪಾದಕರು ಅಂತ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ಎಲ್ಲ ದಾಖಲೆ ಸಿಕ್ಕಿದೆ. ವಿದೇಶದಲ್ಲಿ ಉಗ್ರಗಾಮಿತ್ವದ ನಂಟುಗಳು ಕೂಡ ಅವರಿಗಿದೆ ಅನ್ನೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ. ವ್ಯಾಪಕವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಅವರ ಭಯೋತ್ಪಾದನೆ ನಂಟಿನಿಂದಾಗಿ ಯಾವ ದಿವಸ ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಅನ್ನುವಂಥ ಆತಂಕದಲ್ಲಿದ್ದರೆ ಗ್ರಾಮಾಂತರಿಗಳು ಹೇಳ್ತಾರೆ ಅವರು ಭಯೋತ್ಪಾದಕರು ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ. ಒಂದು ಹಾಸ್ಯಾಸ್ಪದವಾದಂಥ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೇನೆ, ಹಾಗಿದ್ರೆ ಅವರೆಲ್ಲ ನಿಮ್ಮ ಮೊಮ್ಮಕ್ಕಳ ಸರ್ಕಾರದ್ದು, ಕರ್ನಾಟಕ ಸರ್ಕಾರದ ಮೊಮ್ಮಕ್ಕಳ ಇವರೆಲ್ಲ? ತಕ್ಷಣ ಸರ್ಕಾರ ದಾಕ್ಷಿಣ್ಯ ಬಿಟ್ಟು ಉಗ್ರಗಾಮಿಗಳ ಭೇಟಿಯನ್ನು ಮತ್ತೆ ಮುಂದುವರಿಸಬೇಕು. ಪೊಲೀಸರಿಗೆ ಸ್ವತಂತ್ರವಾದಂಥ ಅವಕಾಶವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೆ ಉಗ್ರಗಾಮಿಗಳನ್ನು ಮಟ್ಟ ಹಾಕದಿದ್ದರೆ ಭಾರತೀಯ ಜನತಾ ಪಕ್ಷ ಇದರ ಬಗ್ಗೆ ಪ್ರಬಲವಾದಂಥ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅನ್ನುವಂಥ ಆಗ್ರಹವನ್ನು ಮಾನ್ಯ ಗ್ರಾಮಾಂತರಿಗಳಿಗೆ ಮಾಡ್ತಾರೆ.